ಕಟ್ಟುನಂಚಿನ ಈ ಅಣೆಕಟ್ಟಿಗೆ ಸನ್ಮಾನ್ಯ ಶಾಸಕರು ಬೊಕ್ಕ ವಿಧಾನ ಪರಿಷತ್ ವಿಪಕ್ಷ ನಾಯಕರನ್ನು ಭೇಟಿ ಕರೆದಿರು ಆರು ಈ ಅಣೆಕಟ್ಟಿಗೆ ಬೋಡಾದು ಆರು ಹತ್ತಂದೆ ಸನ್ಮಾನ್ಯ ಜಬ್ಬಾರಿ ಬೊಕ್ಕ ಸಕೂರು ಮಿಗಿಲು ಮಾತ ಮಸ್ತ್ ಶ್ರಮ ವಹಿಸಿದ್ದಾರೆ. ಮುಖ್ಯ ಕಾರಣ ಇಂಚ ಮಾಡಿದ ಇಂದು ಖಾಲಿ ಅಣೆಕಟ್ಟು ಮಾತ್ರ ಇರ್ತದೆ. ಇದಕ್ಕೆ ಮುಖ್ಯ ವಿಚಾರ ಸಾರ್ವಜನಿಕರಿಗೆ ನಡೆದು ಹೋಗುವಂಚಿನ ವಿಷಯ ಅವತ್ತಂದೆ ಹರಿಜನಗಳಿಗೆ ಮುಖ್ಯವಾದ ನಡೆದು ಹೋಗುವಂಚ ಸಾಧ್ಯ ಅಕ್ಕಲ ಕುಟುಂಬ ಮಾತ್ರ ಈ ದಿಕ್ಕುಂಡ ಅಂಚ ಒಂಜಿ ಮೂಜಿ ಜನ ಈ ಇಂದುವೆ ಜಾಗಡಿ ಪ್ರಾಣ ಪೋತ್ನಾಕ ದೊಡ್ಡ ಮೂಜಿ ಒಂಜಾಗಿ ತುಂಬ ರಾಜಕೀಯರು ಬಾಕಿ ಶಾಸಕರು ಲೆಕ್ಕತ್ತ ಸನ್ಮಾನ್ಯ ಯುಟಿ ಕಾಲ ಆರು ಒಂಜಿ ಅಜಿತ್ ಶೆಟ್ಲಂಚಿನ ಸ್ಮರಣಾರ್ಹ ಒಂಜಿ ವ್ಯಕ್ತಿ ಬೊಕ್ಕ ರೆಟ್ನೆ ಈ ವಿಚಾರ ಸರ್ವೆ ನಂಬರ್ 151 ಜಾಗ ಎಂಕ್ ಸಂಬಂಧಪಟ್ಟ ನಾವು ಯಾನು ಈ ವಿಷಯಗಳು ಮಸ್ತ್ ಪ್ರಯತ್ನ ನಿಖಿಲ್ ಮಲ್ಪೋಡು ಮಲ್ಪಾದೆ ಬೊಕ್ಕ ಆಯ್ತು ಕೆಲವು ಜನ ವಿರೋಧದಲ್ಲಿ ಬೊಕ್ಕ ಆ ವಿರೋಧಲಿಗೆ ನನಗೆ ಕೈ ಮುಗಿ ದಯವಂಡ ಅಕ್ಲಿ ಸಾದಿ ಪ್ರತಿ ವಿಷಯವೆಲ್ಲ ಒಂಜಿನ ಸನ್ಮಾನ್ಯ ಶ್ರೀಕರ ಶೆಟ್ಟಿ ಬೊಕ್ಕ ಮುತ್ತಣ್ಣ ಶೆಟ್ಟಿ ಬೊಕ್ಕ ಜಗದೀಶ್ ನಾಯ್ಕರು ಒಂಜಿ ಸಾರ್ವಜನಿಕವಾದ ಒಂಜಿ ಮಲ್ಲ ಕೆಲಸ ಆವಡ್ನಾಂಡ ಮಾತೇರ್ನ ಊರ್ದ ಮಾತೇರ್ನ ಸಹಕಾರತ್ನ ಮಾತ್ರ ಆಪಣಿ ಬೊಕ್ಕ ಒಂಜಿ ಸರ್ಕಾರ ಓಣ ಒಂಜಿ ಕಾರ್ಯಕ್ರಮ ದಿವಡ್ನಾಂಡ ಊರ್ದಕ್ಲಿ ಮುಖ್ಯವಾದ ಆ ಶಾಸಕರಿಗೆ ತೆರಿಪಾದ ಸರ್ಕಾರಿ ಮಂಚ ಕೆಲಸ ಮಾಡ್ಬೋದು ಅಂಚಾದ ಯಾನು ಹಿರೇನ ಬೊಕ್ಕ ಹಿರೇನ ಈ ಗುದ್ದಲಿ ಪೂಜೆಗೆ ಸ್ವಾಗತ ಮಾಡ್ತೀನಿ. ಅವತ್ತಂದೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರೈನ ಮೆಂಬರೈನ ಜಬ್ಬಾರಿ ಬೊಕ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೊಕ್ಕ ಮೆಂಬರ್ಸ್ ಬೊಕ್ಕ ಮೈನಾ ಇರಿಗೇಷನ್ ಅಧಿಕಾರಿಗಳು ಬೊಕ್ಕ ಮಾಧ್ಯಮ ಲೋಕದ ಸಮಸ್ಯೆ ಬೊಕ್ಕ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಕೈ ಮುಗಿದು ಈ ಕಾರ್ಯಕ್ರಮ ಮಾಡ್ಕೊಂಡು ಪ್ರಾರ್ಥನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ನಾವು ಸುಮಾರು ಸಂಪರ್ಕ ಸೇತುವೆ ಮತ್ತು ಅಂತರ್ಜಾಲ ಮತ್ತು ಕುಡಿಯುವ ನೀರು ಯೋಜನೆಗಾಗಿ 25 ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ 22 ಕೆಲಸಗಳು ಕೈಗೆತ್ತಿಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಬೊಲಿಯಾರದ ಮಾಗಂದಾಡಿ ಈ ಒಂದು ಪ್ರದೇಶದಲ್ಲಿ ಬಹುಶಃ ನಾವು ಈಗಾಗಲೇ ನಮಗೆ ಸ್ಥಳಾವಕಾಶ ಕೊಟ್ಟ ಸಂಜೀವನನ್ನು ಸದನ ಶ್ರೀಕರ್ ಶೆಟ್ಟರನ್ನು ಈ ಊರವರನ್ನು ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಸ್ಸಿಂತರವರು ಉಪಾಧ್ಯಕ್ಷ ಅಂತ ಶುಕೂರ್ ಅವರು ಜಯಂತಿ ಅವರು ಮೊಹಮ್ಮದ್ ಅವರು ಜಬ್ಬಾರ್ ಅವರು ನಮ್ಮ ಮಾಜಿ ರಮೇಶ್ ಶೆಟ್ಟರ್ ಅವರು ಮತ್ತು ಮೆಂಬರ್ಸ್ ಪೂರ ಸಿದ್ದಿಕ್ ಶಾರದ ನಮ್ಮ ಕಮಲಾಕನವರು ಅದೇ ರೀತಿ ನಮ್ಮ ಆನಂದಣ್ಣನವರು ಅದೇ ನಮ್ಮ ಲತೀಫ್ ಮತ್ತು ನಮ್ಮ ಮುತ್ತಣ್ಣ ಶೆಟ್ಟಿ ಅದ್ರ ಜೊತೆ ನಮ್ಮ ಇವರು ಬಾಬಣ್ಣ ಇವರೆಲ್ಲ ನಮ್ಮ ಸುಲೇಮಾನ್ ಎಲ್ಲ ಕೂಡ ನಮ್ಮ ಜೊತೆ ಇವತ್ತು ಇದ್ದಾರೆ. ಈ ಒಂದು ಎರಡು ಇಲ್ಲಿದೆ. ಒಂದು ಬಹುಶಃ ಮಾಗಂದಾಡಿನ ಗುಡ್ಡಕ್ಕೆ ಸಂಪರ್ಕಿಸುವಂತಹ ಸಂಪರ್ಕ ಕಾಲು ಸೇತುವೆ ಮತ್ತು ಬಹುಶಃ ನಮ್ಮ ಅಂತರ್ಜಲ ಅಭಿವೃದ್ಧಿ. ಎರಡನೇದು ಈಗ ಬೋಲಿಯರ್ ಗ್ರಾಮವನ್ನು ಪವರ್ ಗ್ರಾಮಕ್ಕೆ ಸಂಪರ್ಕಿಸುವಂಥ ಜಾರದ ಗುಡ್ಡೆ ಅಮ್ಮೆಂಬಲ ಅಂತ ಈ ಒಂದು ಕೆಲಸ. ಆದ ಕಾರಣ ಈ ಎರಡು ಕೆಲಸಗಳು ಅತ್ಯುತ್ತಮವಾಗಿ ಇವತ್ತು ಉತ್ತಮ ರೀತಿಯಿಂದ ಆಗುವಂಥ ಅವಕಾಶ ಆಗಲಿ ಬಹುತೇಕ ಜನರ ಬೇಡಿಕೆ. ಈ ಒಂದು ಕೆಲಸ ಆಗಬೇಕಾದ್ರೆ ಬಹುಶಃ ಎಲ್ಲ ಊರಿನವರು ಹಿರಿಯರ ಅವಕಾಶ ಸಹಕಾರ ಬಹುಶಃ ನಮ್ಮೆಲ್ಲ ಜನಸಾಮಾನ್ಯರ ಸ್ಥಳ ಬಿಡುವಂಥ ಕೊಟ್ಟಂಥ ಸ್ಥಳದಾನಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ನಮ್ಮ ಗುತ್ತಿಗೆದಾರರಿಗೆಲ್ಲ ಶುಭಾಶಯ ಸಲ್ಲಿಸಿ ಆದಷ್ಟು ಬೇಗನೆ ಈ ಒಂದು ಬಹುದಿನ ಬೇಡಿಕೆ ಈಡೇರಲಿ ಅಂದರೆ ಶುಭಾಶಯ ಸಲ್ಲಿಸ್ತೇನೆ.